ಚಂದ್ರಶಿಲೆಯು ಹಿಡಿದ ವಿಗ್ರಹದ ಚಂದ್ರಶಿಲೆಯು ಕಿಡಿದ ವಿಗ್ರಹದ ಮೈವಾಟವನು ಕಂಡು ನಿಷಾದ ಕಲಿಕೆಯೆಂದೆಣಿವುದು ಸೋತು ನಿಷಾದ ಕಲಿಕೆ ಎಂದೆಣಿವುದು ಕಾಡಿನ ಬೆಳ್ಳದೊಳಾಡುವುದಿದು ನಗೆ ಕೇಳಬೇಕಿತು ಅನಿವಾರು ಕಾಡಿನ ಬೆಳ್ಳದೊಳಾಡುವುದಿದು ಕಾಡಿನ ಬೆಳ್ಳದೊಳಾಡುವುದಿದು ನಗೆ ಕೇಳಬೇಕಿತು ಅನಿವಾರು ಆ
ಅಯ್ಯೋ, ಇವನನ್ನು ನೋಡುತ್ತಾ ಇರುವಾಗ ನಿಲ್ಲುವುದಕ್ಕೆ ನನಗೆ ಆಗುತ್ತಾ ಇಲ್ಲ. ಕೈ ಕಾಲೆಲ್ಲ ಅಡ್ಡಾಡ್ತಾ ಇದೆ, ನಾಲಿಗೆ ತಡವರಿಸ್ತಾ ಇದೆ. ಅವ ಕಪ್ಪೆ ಹಿಡಿಯುವ ಶೈಲಿಯನ್ನು ಕಂಡಾಗ ಆದ್ರೆ ಏನು ಮಾಡುವುದು ಹೇಳಿ, ನನಗೆ ಒಮ್ಮೆಲೆ ಚಳಿ 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 ಆಗುವುದು, ಮತ್ತೆ ಒಮ್ಮೆಲೆ ಬಿಸಿ 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 ಆಗುವುದು. ಏನು ಎತ್ತ ಎನ್ನುವುದಾಗಿ ನೋಡುವಾಗ ಇದೀವನ ಬಾಧೆ. ನಿಮ್ಮಲ್ಲಿ ಒಂದು ಪ್ರಶ್ನೆ ಕೇಳುವುದು ನಾನು, ನಿಮ್ಮ ಮೊದಲು ಹೀಗೆ ಪ್ರಾಯ ಇರುವಾಗ ಇಂಥ ತೊಂದರೆ ಆಗುತ್ತಾ ಇತ್ತ? ಚಳಿ ಚಳಿ ಬಿಸಿ ಬಿಸಿ ಏನು ಬೇಕು 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 ಅಂತಾಗುವುದು ಸರ್ವೇ ಸಾಮಾನ್ಯ. ಹೌದಪ್ಪ, ಆ ಸಾಮಾನ್ಯ ಸ್ಥಿತಿ ಈಗ ನನಗೆ ಆಗ್ತಾ ಇದೆ. ಬಿಟ್ಟಿರುವುದಕ್ಕಾಗುವುದಿಲ್ಲ. ನಾನು ಒಬ್ಬಳೆ ನಿಂತು ಮಾತಾಡಿದ್ರೆ ಹುಚ್ಚಿ ಅಂತ ಭಾವಿಸಿಕೊಂಡಾನೆ. ಅವನನ್ನ ಕರೆದು ಮಾಡಿಸಬೇಕು, ಆದ್ರೆ ಆಗುವುದಿಲ್ಲ. ಅವೆಂತದೂ ಮಾಡ್ತಾ ಇದ್ದಾನೆ. ಕೆಸರಿಗೆ ಕೈ ಹಾಕುತ್ತಾನೆ, ಕಪ್ಪೆಯನ್ನು ಹಿಡಿತಾನೆ, ಮೇಲೆ ಒಗೆಯುತ್ತಾನೆ, ಮತ್ತೆ ಹಿಡಿತಾನೆ. ಮೀನು ಸಿಕ್ಕಿದಂತೀಗ ಇವನು ಹೆಣ್ಣು ಮಕ್ಕಳಿಗೆ ಕಷ್ಟ ಇಲ್ಲಪ್ಪ, ಕೆಲವೊಂದು ಸನ್ನೆಗಳೇ ಸಾಕಾಗುತ್ತದೆ. ಈಗ ಕೆಲವೊಂದು ಸನ್ನೆ ಮಾಡ್ತೇನೆ. ಅವೆಂತ ಕೆಳಗೆ ಬಿಡುತ್ತಾ ಇದ್ದಾನೆ, ಅದಾಗುವುದಿಲ್ಲ. ಅವೆಂತ ಮರದಿಂದ ಕೆಳಗೆ ಬಿದ್ದವರು ಹಾಗೆ ಮಾಡ್ತಾ ಇದ್ದಾನೆ. ಅಲ್ಲಿ ಅಲ್ಲ ಇಲ್ಲಿ. ಅಯ್ಯೋ, ಅದೇನದು? ಸ್ವೈರಿಣಿ. ಸ್ವೈರಿಣಿ ಎನ್ನುವುದಾಗಿ ನನ್ನ ಹೆಸರು. ಇದು ನಿನಗೆ ಗೊತ್ತಿಲ್ಲದೇನಲ್ಲಪ್ಪ. ಎಂತ ಮಾಡುವುದು ನಿನ್ನಲ್ಲಿ? ನಾನು ಆಡುವುದು ಆಟವಾ? ಇದು ಆಟವಾ? ಹೌದಾ? ಈ ಸರಸ್ಸಿಯಲ್ಲಿ ನೋಡು ಕೆಸರು ಕೆಸರು ವಾಸನೆ ಬರುತ್ತಾ ಉಂಟು. ಇಲ್ಲ, ನನಗೆ ಪರಿಮಳ ಮತ್ತೆ ಹಿಡಿತಾ ಇದ್ದೀಯಲ್ಲ ಆವಾಗಿಂದ? ಅದು ಕಪ್ಪೆ. ಕಪ್ಪೆ ನೀನೇ ಹಿಡಿಯುವುದಾ? ಆ ದೊಡ್ಡ ಕಪ್ಪೆ ನೋಡು, ಸೈರನು. ನೀನು ಬರ್ತಾ ಹಿಡಿತೇನೆ ಹಿಡಿತೇನೆ. ಅದು ಮೀನು ಪುಣ್ಯ ಹಾಕಬಾರ್ದು. ಹಾವು 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 ಹಿಡಿತೇನೆ. ಹಾವು ಯಾಕೆ ಬಂದದ್ದು ಗೊತ್ತಾ? ಯಾಕೆ? ಕಪ್ಪೆ ತಿನ್ನುವುದಕ್ಕೆ. ನಾನು ಯಾಕೆ ಬಂದದ್ದು ಗೊತ್ತಾ? ಯಾಕೆ? ನಿನ್ನನ್ನು ಮಾತಾಡಿಸುವುದಕ್ಕೆ. ನನ್ನನ್ನು ಇಲ್ಲಿ ಯಾಕೆ? ಅದು ಅದೆಂತದು? ನಿನ್ನ ನೋಡುವಾಗ ಮಾತಾಡ್ತಾ ಇರಬೇಕು, ಇನ್ನೂ ಮಾತಾಡಬೇಕು, ಹತ್ತಿರ ಕುಳಿತುಕೊಳ್ಬೇಕು, ಹತ್ತಿರ ಹತ್ತಿರ ಮಾತಾಡಬೇಕು. ದೂರ ಅದೇನದು? ಇಲ್ಲಿ ಬೇಕಾದಷ್ಟು ಮಾತಾಡ್ತಾ ಇರು. ನಾನು ಇಲ್ಲಿ ಕೆಸರಲ್ಲಿ ಆಟ ಮಾಡ್ತಾ ಇರ್ತೇನೆ. ನನ್ನ ಹತ್ತಿರ ಬರ್ಬೇಡ. ಅಲ್ಲಿ ಆಟ ಆಡಿದ್ರೆ ಹುಚ್ಚಾಟ ಅಂತ ಹೇಳ್ತಾರೆ. ಕೆಸರಾಟ ಆಡಬಾರ್ದು. ಮತ್ತೆ ನಾವು ಇಲ್ಲಿಂದ ದೊಡ್ಡ ಕಾಡಿಗೆ ಹೋಗುವ. ಕಾಡಿಗೆ? ಕಾಡಿಗೆ ಕಾಡಿಗೆ ಹೋಗುದು? ಯಾಕೆ ಅಲ್ಲಿ ಹೋಗುದು? ಅಲ್ಲಿ ಹೋದ್ರೆ ತುಂಬಾ ಮರಗಳಿದೆ, ಮರಗಳನ್ನು ಸುತ್ತಬಹುದು, ಪ್ರಾಣಿ ಉಂಟು, ಪ್ರಾಣಿ ನೋಡ್ಬೋದು, ಹಕ್ಕಿ ನೋಡ್ಬೋದು, ಎಲ್ಲ ನಿಂಗೆಲ್ಲ ಏನೆಲ್ಲ ಬೇಕು ಎಲ್ಲ ಸಿಗ್ತದಲ್ಲಿ. ತೋರಿಸ್ತೇವೆ. ಅದು ನಾನು ಬರುವುದಿಲ್ಲ. ನನಗೆ ಹಸಿವಾಗ್ತದೆ ಹಸಿವೆ. ಹೊಟ್ಟೆ ಚೂರು 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 ನಿಲ್ಲು. ಅದು ಹೊಟ್ಟೆ ಹಸಿವು ಹೋಗ್ತದ? ಹೌದು. ಅದಕ್ಕೆ ನಿನಗೆ ಹಣ್ಣು ಕೊಡ್ತೇನೆ, ಬರ್ತೀಯಾ? ನೀನು ಹಣ್ಣು ಕೊಡ್ತೀಯಾ? ಬರ್ತೇನೆ. ಅದು ಹಣ್ಣು ಅಂದ್ರೆ ಹೇಗಿರ್ಬೇಕು? ಹೆಚ್ಚು ಹಣ್ಣಾಗಿರ್ಬಾರ್ದು, ಎಷ್ಟು ಕಾಯಿ ಆಗಿರ್ಬಾರ್ದು, ಹದ ಹಣ್ಣಾಗಿರ್ಬೇಕು. ನನ್ನ ದಾರಿಯಲ್ಲಿ ಇದ್ದನು. ಹದ ಬೇಕಾ? ಹದ ಉಂಟು. ಹದ ಉಂಟಾ? ನಿನಗೆ ಹೇಗಾದೀತು ಹಾಗೆ ನನಗೆ ಕೊಡ್ತೀಯಾ? ನಿಂಗೆ ಹಣ್ಣು ಮಾತ್ರ ಸಾಕಾ? ಇಲ್ಲ, ಮತ್ತೆ ಮತ್ತೆ ಕುಡಿದಕ್ಕೆ ಬೇಕು. ಕುಡಿ. ನಿನಗೆ ಜೇನು ಉಂಟು, ಬರ್ತೀಯಾ? ಜೇನು 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 ಹೇಗಿರ್ತದೆ? ಅದು ಅದು ಸಿಹಿ 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 ಇರ್ತದ? ಅದು ಬೇಕಲ್ಲ ನಿನಗೆ? ಗಿಡಕ್ಕೆ ಬಂದ್ರೆ ಹಣ್ಣು ಕೊಡ್ತಿ, ಜೇನು ಕೊಡ್ತೀನಿ, ಕೊಡ್ತಿ, ಕಾಡೆಲ್ಲ ನೋಡ್ಬೋದು, ಪ್ರಾಣಿ ನೋಡ್ಬೋದು. ಬರ್ತೀಯ? ದೂರ ಉಂಟಾ? ದೂರ ಉಂಟು. ದೂರ ಉಂಟಾ? ನಾವು ಹೀಗೆ ಹೋಗಿ ಹೀಗೆ ಹೋಗಿ ಹೀಗೆ ಹೋಗಿ ಹೀಗೆ ಹೋಗಿ ಹಾಗೆ ಹೋಗ್ಬೇಕು. ಅಲ್ಲೇ ನಡ್ಕೊಂಡೇ ಹೋಗ್ಬೇಕಲ್ಲ. ನಡ್ಕೊಂಡೇ ಹೋಗ್ಬೇಕು.
ನೋವಾಗುದಿಲ್ಲ ಕಾಲಿಗೆ? ಇಲ್ಲಪ್ಪ, ನಾನಿರುವಾಗ ನೋವು ಆಗುದಿಲ್ಲ ನಿನಗೆ. ನನ್ನನ್ನು ಕರ್ಕೊಂಡು ಹೋಗೋಳು ನೀನೆ? ಹೌದು, ನಾನಪ್ಪ. ಬರ್ಬೇಕಾ? ಬರ್ತೇನೆ. ಬರ್ಬೇಕು. ನಾನಿನ್ನ ಕೈ ಕೊಟ್ಟೆ ಹೋಗ್ತೇನೆ. ಕೈ ನನ್ನ ಕೈ ನೀನು ಹಿಡಿದ? ಯಾರೋ ನೋಡಿದ್ರೆ ಏನು ಹೇಳಿಯೋರು? ಏನು? ನನ್ನ ಕೈ ನೀನು ಹಿಡಿದ? ಅಯ್ಯೋ, ಇಲ್ಲಿ ಯಾರು ಇಲ್ಲ ನೋಡಿ. ಅಲ್ಲ, ಯಾರೋ ನೋಡಿದ್ರೆ ನನಗೆ ಬಾರಿಸಿ ಅವರು. ಇಲ್ಲಪ್ಪ, ಆಮೇಲೆ ಹೇಳ್ತೀನಿ. ನಾನು ಎದುರಿನಿಂದ ತೋರಿಸಿಕೊಂಡು ಹೋಗ್ತೇನೆ, ನೀ ಹಿಂದಿನಿಂದ ನೋಡಿಕೊಂಡು ಬಾ. ಆಯ್ತಾ? ಹಿಂದ ತೋರಿಸ್ಯಾ? ಹಿಂದಿಂದ ನಾನು ನೋಡ್ದೆ. ಬಾ, 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 ಇಲ್ಲಿ 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 ಬಾ, ಬಂದಾಯ್ತು. ಹೌದಲ್ಲ, ಇಲ್ಲಿಗೆ ಕಾಡಿಗೆ. ಹೌದೌದು. ಈಗ ಈಗ ನೀನು ಆಚೆ ಈಚೆ ನೋಡ್ತಾ ಇದೀಯ. ಹೌದು. ಅದು ಏನು? ಅದು ಅಲ್ಲಿ ಕಾಣುವುದಿರ್ತವೆ. ಅಯ್ಯೋ, ಹಾಗಲ್ಲ, ಅದೆಲ್ಲ ನೋಡುವುದಕ್ಕೆ ಬಂದದ್ದಲ್ಲ. ಮತ್ತೆ ನಾ ತೋರಿಸಿದ್ರೆ ನೀನ್ ನೋಡ್ತೀಯಾ? ಅದು ನೋಡ್ತೇನೆ ನಾನು. ನೀನ್ ನೋಡುವುದನ್ನು ನಾ ತೋರಿಸ್ತೇನೆ. ತೋರಿಸ್ಯಾ? ಅದು ಅಲ್ಲಿ ನೋಡು. ನೋಡು ಸಗನೆ ಕಾಡ ಚೆಲುವನು ಆಹಾ, ಸಗನೆ ನೋಡು ಸಗನೆ ನೋಡು ಕಾಡ ಚೆಲುವನು ನೋಡು ಸಗನೆ ಕಾಡ ಚೆಲುವನು
ದಗದಿನ್ನತಿ ಕಟ್ಟಿನ ದಗದಿನ್ನತಿ ಏನಾಯ್ತಾ? ಇದಕ್ಕೆ ಕರ್ಕೊಂಡು ಬಂದದ್ದು ಯಾಕೆ? ನನಗೆ ಇಷ್ಟ ಆಗ್ತದೆ. ಅಯ್ಯೋ, ಆಯಾಸ ಆಯ್ತಾ? ನನಗೆ ಗಾಳಿ ಹಾಕು. ಏನು? ಇದು ಮುಖದಲ್ಲಿ ಮೀಸೆ ಇರುವುದು. ಅದು ಜಾರಿದ್ರೆ ಜಾರಿದ್ರೆ ಅವತ್ತಾದಾಗ. ಅದಲ್ಲ. ಸೈರಾಳು. ನೀನು ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದದ್ದು? ಅಯ್ಯೋ, ಹಾಗಲ್ಲ. ಮತ್ತೆ ಹೇಗೆ? ಇಲ್ಲಿ ವನವಿಹಾರ ಮಾಡುವುದಕ್ಕೆ ಬಂದದಲ್ವೇ? ಏನು ಕಾಡ್ತದೆ? ಏ, ಅದು ಅಲ್ಲಿ ನೋಡು, ಎಲ್ಲಿ? ದೊಡ್ಡ ಒಂದು ಆಲದ ಮರ. ದೊಡ್ಡ ಮರ. ಆ ಮರವನ್ನು ತೋರಿಸಿಕೊಂಡು ಕರ್ಕೊಂಡು ಬಂದದ್ದ? ಯಾರು ಹೇಳಿದ್ದು? ನೀನು ಹೇಳಿದ್ಯಲ್ಲ. ಅಯ್ಯೋ, ಹಾಗಲ್ಲ. ಮತ್ತೆ ಹೇಗೆ? ಆ ಮರದ ಕೊಂಬೆಯಲ್ಲಿ ನೋಡು, ಏನು? ಒಂದು ಗಿಳಿ. ಗಿಳಿ. ಹೀಗೆ ಉಂಟು. ಅದೇನು? ಅದೇನು? ಅದರ ಕೊಕ್ಕಿಗೆ ಕಲ್ಲು ಬಿಸಾಡಿದಂತೂ ಭಾವಿಸಿದ್ಯಾ? ಕೆಂಪು ಕೆಂಪು. ಅಯ್ಯೋ, ಹಾಗಲ್ಲ ಅದು. ಗಿಳಿಯ ಆ, ಕೊಕ್ಕೆ ಕೆಂಪು. ಅಲ್ಲ ಯಾರು ಕಟ್ಟಿದ್ದಾರೆ ಅದಕ್ಕೆ? ಅಯ್ಯೋ, ಹಾಗಲ್ಲ ಹಾಗಲ್ಲ. ಅದು ಇರುವುದೇ ಹಾಗೆ. ಆಗ ಅದರ ಪಕ್ಕದಲ್ಲಿ ಮತ್ತೊಂದು ಗಿಳಿ ಇದೆ. ಅದು ಅದು ನೋಡು, ಹೀಗೆ ಮಾಡ್ತಾ ಇದೆ. ಏನದು? ಏನು ಚುಪ್ಪಾಳ? ಆಹಾ, ಪ್ರಣಯದಾಟ. ಪ್ರಣಯದಾಟ. ಹ್ಮ್. ಆ ಗಂಡು ಗಿಡೊಟ್ಟಿಗೆ ಹೆಣ್ಣು ಗಿಡಬೇಕಾ? ಹೌದು. ಅದು ಪ್ರಣಯದಾಟವಾ? ಮತ್ತೆ ಗಂಡು ಆಡಿದ್ರೆ ಪ್ರಣಯದಾಟ ಅಂತ ಹೇಳ್ತಾರೆ. ಓಹೋ. ಇಲ್ಲ, ಗಂಡು ಹೆಣ್ಣು ಆಡಿದ್ರೆ ಪ್ರಣಯದಾಟ. ಆಹಾ. ನಾ ಹೆಣ್ಣು, ಆ, ನೀ ಗಂಡು. ಅದೆಂತದು? ನಾನು ಹೆಣ್ಣು ನೀನು ಗಂಡ. ಅಯ್ಯೋ, ಅದರ ಬದಲು ಹಾಗೆ. ನನಗೆ ಯಾಕೆ ಕೈ ತೋರಿಸಿದ್ದು? ಆ, ಅದು ಅಲ್ಲಿರುವುದು ಗಂಡು ಹೆಣ್ಣು, ಹಾ. ನಾವಿಲ್ಲಿ ಇಬ್ಬರಿರುವುದು ಗಂಡು ಆ, ಹೆಣ್ಣು. ಹಾಗೆ ಹೇಳಿ. ಹಾಗೆ ಅದು ಸರಿ. ಅದು ಅಲ್ಲಿ ನೋಡು, ಅಲ್ಲಿ ನೋಡು, ಅಲ್ಲಿ ನೋಡು. ಅಲ್ಲೇನು ವಿಶೇಷ? ನವಲಕ್ಕಿ, ಆ? ನವಲಕ್ಕಿ. ಅವಲಕ್ಕಿಯ ಸ್ವಲ್ಪ ಮೊಸರುತ ಅಲ್ಲೇ ಕಳಸಿ ತಿಂತೇನೆ. ನಿನಗೆ ತಿನ್ನುವುದು ಅವಲಕ್ಕಿ ಬೇರೆ ಯಾವುದಿಲ್ಲ. ಮತ್ತೆ ಎಂತದು? ಅಲ್ಲ, ನವಿಲು ಹಕ್ಕಿ, ಅದನ್ನ ನವಲಕ್ಕಿ ಅಂತ ಹೇಳಿದ್ದು ನಾನು. ನವಿಲು ಹಕ್ಕಿಯ ಅದೇನು ಹಿಂದೆಲ್ಲ ಈಗ ಉಂಟು. ಹಾ, ಅದು ಗರಿ. ಇದು ನೋಡು, ಈ ರೀತಿ. ಹ? ಓ, ಇದು ನವಿಲಿನ ಗಾಡಿ. ಹೌದು. ಸಣ್ಣ ಅದು ಬಿಡಿಸ್ತದಲ್ಲ, ಹಾಗೆ ಕಾಣ್ತದಲ್ಲ. ಹೌದು. ಹಾ. ಅದರ ಪಕ್ಕದಲ್ಲಿ ನೋಡು, ಹಾ, ಹೌದು. ಗರಿಯೇ ಇಲ್ಲ. ಅದಕ್ಕೆ ಗಾಡಿ ಇಲ್ಲ, ಅದು ಯಾಕಿಲ್ಲ? ಅದು ಹಾ. ಹೆಣ್ಣಿಗೆ ಗರಿ ಇಲ್ಲ, ಗಂಡಿಗೆ ಮಾತ್ರ. ಹೌದಾ? ಹೆಣ್ಣಿಗೆ ಗರಿ ಇಲ್ಲ, ಹಾ. ಮತ್ತೆ ಇಲ್ಲಿ ಗಾಡಿ ಉಂಟು. ಅದನ್ನ ತೆಗಿಬೇಡ ನೀನು. ಅದು ಹಾಗಲ್ಲ, ಅದು ಪ್ರಕೃತಿ ಧರ್ಮ. ಹಾ, ಪ್ರಕೃತಿ. ಹೌದು. ಅದು ಕೂಡ ಪ್ರಣಯದ ಆಟ ಆಡ್ತಾ ಇದೆ. ಪ್ರಣಯದ ಆಟ. ಹಾಗೆ. ಅದು ಅಲ್ಲಿ ನೋಡು, ಅಲ್ಲಿ ಎಂತದು? ಜಿಂಕೆ ಮರಿ ಓಡ್ತಾ ಇದ್ದೆ ನೋಡು. ಯಾವ ಕಡೆಗೆ? ಜಿಂಕೆ ಬಾರಿ. ಹಾ, ಅದನ್ನು ಹಿಡಿಪಾರದಲ್ಲಿ ಹಿಡಿತೇನೆ. ಅದು ಯಾಕೆ ಹಾಗೆ ಓಡ್ತಾ ಇದೆ? ಯಾಕೆ? ಅದರ ಬೆನ್ನ ಹಿಂದೆ ಇನ್ನೊಂದು ಅಟ್ಟಿಸಿಕೊಂಡು ಬರ್ತಾ ಇದೆ. ಜಿಂಕೆ ಮರಿಗಳೆರಡು ಪ್ರಣಯದ ಆಟ ನೋಡು. ಓಹೋ, ಆ. ಒಟ್ಟಿಗೆ ಹ್ಮ್. ಒಟ್ಟಿಗೆ. ಹೌದು. ಆಮೇಲೆ ಅದು ಗಂಡು ಹೆಣ್ಣೆ. ಅದು ಗಂಡು ಹೆಣ್ಣು. ಹೌದು. ಆ. ನಾವಿಬ್ಬರು ಗಂಡು ಹೆಣ್ಣು. ನೋಡು, ಅಲ್ಲಿ ಮರದಲ್ಲಿ ಗಿಳಿ. ಗಂಡು ಗಿಳಿ, ಆ. ಮತ್ತೊಂದು ಹೆಣ್ಣು ಗಿಳಿ. ಆ. ಆ ಕಡೆಯಲ್ಲಿ ನವಿಲು, ಹ. ಹೆಣ್ಣೊಂದು ಗಂಡೊಂದು. ಗಂಡು. ಇಲ್ಲಿ ಜಿಂಕೆ. ಜಿಂಕೆ, ಗಂಡೊಂದು ಹೆಣ್ಣೊಂದು. ಅಲ್ಲಿ ಕೊಳದಲ್ಲಿ ನೋಡು, ಕೊಳದಲ್ಲಿ ಹಂಸ. ಹಂಸ ತೇಲುತ್ತಾ ಉಂಟು. ಈಜಾಡ್ತಾ. ಇನ್ನೊಂದು ಹಂಸ ಬಂತು ನೋಡಲ್ಲಿ. ಇನ್ನೊಂದು ಹಂಸ ಬಂತು. ಹಾ, ರಾಜ. ಅದು ಯಾಕೆ ಒಟ್ಟಿಗೆ ಬಂದದ್ದು? ರಾಜಹಂಸ ಹೋಗುವಾಗ ಹಾಗೆ ಸ್ವಲ್ಪ ಜಾಗ್ರತೆಯಲ್ಲಿ ಇರ್ಬೇಕು ನಾವು. ರಾಣಿ ಹಂಸ ಒಟ್ಟಿಗೆ ಬಂದ. ಅದು ಹಾಗೆ ಹೀಗೆ ಹೋಗುವ ರೀತಿ ಉಂಟಲ್ಲ, ಅದು ಅಷ್ಟು ಚಂದ. ಆ ತೊಕ್ಕೊಂಡು ಆಡಿಸಿಕೊಂಡು ಹೋಗುದಲ್ವಾ? ಹಾಗೆ ಅದು ಹೋಗುದು. ಅದೇ ನಾನು ಯೋಚನೆ ಮಾಡುವುದು. ಆ ಮರದಲ್ಲಿ ಎರಡು ಗಿಳಿಗಳು, ಒಂದು ಹೆಣ್ಣು ಒಂದು ಗಂಡು. ಗಂಡು. ಆಮೇಲೆ ನವಿಲು ಹಾಗೆ, ಆಮೇಲೆ ಜಿಂಕೆ ಹಾಗೆ. ಹೆಣ್ಣೊಂದು ಗಂಡು, ಹಾ. ಹಂಸವು ಹಾಗೆ ಹಾಗೆ. ಹೆಣ್ಣೊಂದು ಗಂಡು. ಗಂಡು. ಇಲ್ಲಿ ಗಂಡೊಂದು ಹೆಣ್ಣೊಂದು, ಇಲ್ಲಿ ಗಂಡೊಂದು ಹೆಣ್ಣೊಂದು. ಹಾ, ಏನು? ಗೊತ್ತಾಯ್ತು ಗೊತ್ತಾಯ್ತು. ನಾನು ಗಂಡು ನೀನು ಹೆಣ್ಣು. ಅದಕ್ಕೆ ಪ್ರಣಯದ ಆಟ ಆಡುವುದಕ್ಕೆ ಇಲ್ಲಿಗೆ ಬಂದದ್ದು. ಪ್ರಣಯ ಅಂತ
ಎಂತ ನಿನ್ನಲ್ಲಿ ಯಾರು ಪಾಠ ಮಾಡ್ತಾರೆ? ಅದು ಯಾರು ಹೇಳಿದಂತೆ ನೀವು ಗಿಳಿಗೆ ಪಾಠ ಮಾಡುವ ಹಾಗೆ ಯಾಕೆ ಮಾಡ್ತೀರಿ? ಸರಿ ಮಾತಾಡಬೇಕು. ಅದು ಹಾಗಲ್ಲ. ಮತ್ತೆ ಹೇಗೆ? ತಾವಿಗೆ ಬಂದು ತೆಗುವುದಕ್ಕೆ ಬಂದದ್ದಲ್ಲ. ಹೌದು. ನಿಂಗೆ ಹಸು ಹಸು ಆಗ್ತದೆ. ಪೊಂಗಾಯಣ್ಣನ ಕರೀತೇನೆ. ಪೊಂಗಾಯಣ್ಣ ಏನಾದ್ರು ಗೊತ್ತಾ? ಪುಂಗವಣ್ಣ, ಅದು ನನ್ನ ಅಪ್ಪ. ಅಪ್ಪ 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 ನನ್ನ ಅಪ್ಪಯ್ಯ. ನಿನ್ನ ಅಭಯ ಅಭಯ ಅಲ್ಲ ಅಪ್ಪಯ್ಯ. ಅಪ್ಪಯ್ಯ ನಿನಗೆ ಹಣ್ಣು ಬೇಕಾ? ಹಣ್ಣು ಬೇಕು. ಹಣ್ಣೆಲ್ಲ ಕಾಯಲ್ಲ, ಅದಾದ ಹಣ್ಣು ಬೇಕು. ಕೊಡ್ತಂತ ಹೇಳಿದ್ಯಲ್ಲ. ಅಯ್ಯೋ ಅದು ಇಲ್ಲಿ ಇಲ್ಲ. ಮುಂದೆ ಇಲ್ಲಿ ಕೊಡು. ಇನ್ನು ಸ್ವಲ್ಪ ಮುಂದೆ ಹೋಗ್ಬೇಕು. ಮುಂದೆ ಹೋಗ್ಲಿಕ್ಕಾ? ಹೌದು. ಎಲ್ಲಿ? ಬಾ, 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 ಬಾ. ಅಯ್ಯೋ ಓ ಸೈರಳು. ಸೈರಿ ಪುಣ್ಯಾತ್ಮ. ಓ ಸಾಯಿ ಅಪ್ಪ, ನಿನಗೆ ಯಾಕೆ ಬಿತ್ತು? ನಂಗೆ ತಾಗಿದ್ದು ಇವತ್ತು. ನಿನಗೆ ತಾಗಿತ್ತ? ಹೌದು. ಅದು ನನಗೆ ತಾಗಲಿಲ್ಲ. ಏನ ಮುಳ್ಳು ತಾಗಿದ್ದು ಅಂತ ಹೇಳಿ. ಮುಳ್ಳು ತಾಗಿತ್ತ? ಹಾ. ಅದು ಎಲ್ಲಿಟ್ಟು? ಅದು ಅಲ್ಲಿ ಇಲ್ಲಿ ಕಾಲು. ಇಲ್ಲಿ ಕಾಲು. ನೋವಂತ. ಅದು ಕಾಲು ಕಾಣುತ್ತದೆ. ಹಾ. ಅದಕ್ಕೆ ನಾನು ಏನ್ ಮಾಡ್ಬೇಕು? ಮುಳ್ಳು ತೆಗಿ. ಮುಳ್ಳು ತೆಗೆಯುವುದ? ನಾನು ಕಚ್ಚಿ ತೆಗಿತೆ. ಕಚ್ಚಿ ಆದೀತಾ? ಆ ಕಚ್ಚಿ ತೆಗೆದ್ರೆ ಅದು ಆಯ್ತಾ? ಎರಡಿಗೆ ಹಿಂದೆ ಹೋಗಿದೆ. ಹಾ, ಹಾಗಾದ್ರೆ ಬೇರೆ ದಾರಿ ಉಂಟು. ಏನು? ಬೇಗ ಅಯ್ಯೋ ನೋವು ತಗುಲ್ತಾ. ಪಾಪಿ ನಿನ್ನನ್ನು ಕೊಡ್ತೇನೆ ನಾನೀಗ. ಯಾಕೆ? ನನ್ನ ಕಾಲು ಕಡಿತೀನಿ ನೀನು. ಕಾಲು ಕಡಿದ್ರೆ ಆ ಮುಳ್ಳು ಹೋಗ್ತದೆ. ನನ್ನ ಕಾಲು ಹೋಗ್ತದೆ. ಒಂದೊಂದು ಕಾಲು ಉಂಟಲ್ಲ, ಅದು ಒಂದೂವರೆ ಕಾಲು. ಅದು ಸಾಕಲ್ಲ. ಅದಲ್ಲ. ಮತ್ತೆ ನನಗೆ ಮುಳ್ಳು ಹೋದ್ರೆ ಸಾಕು, ಕಾಲು ಬೇಕು ನನಗೆ. ನಿನ್ನ ಮುಳ್ಳು ನಾನು ತೆಗಿಬೇಕಾ? ಇದೆಲ್ಲಾಗಿ ಅದು ಬೇಡ, ಅದು ಬೇಡ. ಅದು ನೋಡಿದ್ರೆ ಹೆದರಿಕೆ ಆಗ್ತದೆ. ಕೈ ಹಾಕಿ, ಕೈ. ಆ, ಅಯ್ಯೋ. ನೋವಾಗಬಾರ್ದು. ತುಕ್ಕಿ ತುಕ್ಕಿ. ಅಮ್ಮ. ಯಾವುದಕ್ಕೆ ಅಮ್ಮ? ಅಯ್ಯಯ್ಯೋ. ಆ. ಅಯ್ಯೋ. ನೋವಾಗ್ತಾ ಇದೆ ಅಂತ ಹೇಳ್ಕೊಂಡು ಕೆಳಗೆ ತೆಗೆಯುವುದೇ ನೀನು? ಮುಳ್ಳು ತೆಗೆದೆ. ಹೌದು, ಮುಳ್ಳು ಹೋಯ್ತು. ಹೋಯ್ತು. ನೋಡಿ ಎಷ್ಟಿದ್ದ ಮುಳ್ಳು. ಅಪ್ಪ, ಅದು ಬೇಡ, ನನಗೆ ಹೆದರಿಕೆ ಆಗ್ತದೆ ಅದು ನೋಡಿದ್ರೆ. ಬಿಸಾಡು, ಬಿಸಾಡು. ಬಿಸಾಡು, ಬಿಸಾಡ್ಬೇಕು. ನೀನು ಹೋಗಬೇಡ, ಮುಳ್ಳು ಹೋದ್ರೆ ಸಾಕು. ಹೌದಾ? ನಾನು ದೂರ ಬಿಸಾಡಿ. ಹೌದಾ? ಇನ್ನೊಬ್ಬರಿಗೆ ತಾಗುವುದು ಬೇಡ. ಮೊದಲೇ ಅಲ್ಲಲ್ಲಿ ಸಾಕ್ತದೆ. ಇನ್ನು ಏನು ಮಾಡ್ಬೇಕು? ಏನು ಹೇಳುವುದಕ್ಕೆ ಆಗ್ತಾ ಇಲ್ಲ. ಹೇಳುವುದಕ್ಕೆ ಆಗುದಿಲ್ವಾ? ಅದಕ್ಕೆ ಏನು ಮಾಡ್ಬೇಕು? ನಿನಗೆ ಕೈ ಕೊಟ್ಟ ಅಭ್ಯಾಸ ಉಂಟಾ? ನನಗೆ ಕೈ ಕೊಟ್ಟ ಅಭ್ಯಾಸ ಇಲ್ಲ. ಕೊಟ್ಟರೆ ನನ್ನ ಕೈ ಹೋಗ್ತದಲ್ಲ. ಬರ್ತಿರುತ್ತೇನೆ ಮತ್ತು ನೀನು ಕೈ ಕೊಡಬೇಕಾ? ಅಲ್ಲ, ನೀ ಕತ್ತಿ ಕೊಟ್ಟೆ ಸಾಕು. ಅಯ್ಯೋ, ಬೇಡ. ನನಗೆ ಕತ್ತಿ ಬೇಡ. ಹಾಗಾದ್ರೆ ಕೈಗೆ ಕೊಡ್ಬೇಕಾ? ಕೈ ಕೊಟ್ಟ ಅಭ್ಯಾಸವಿಲ್ಲ ನಿನಗಾಗಿ. ಇಲ್ಲಿ ಗಟ್ಟಿ ನಿಂತ್ಕೊಳ್ಬೇಕು ನಾನು ಹೇಳುವಾಗ. ಮನಸ್ಸಿನ ಬರೀಡ ಬಿರುನು ನೀರುಗಳಿರಬೇಕಾಗಿರಲೊಂದು ನೋಡಿ ಅವನು ಅಪಾಯ, ಅಪಾಯ. ಹೊಂಗಯ 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 ಜಮೈ. ಅಪಾಯ. ಪಾಪಿ ಮಗನೇ, ಅಂದು ನನ್ನನ್ನು ರಕ್ಷಣೆ ಮಾಡಿದ್ದಿ. ಹೊಂಗಯ ನಿನ್ನನ್ನು ತಂದು ಎಲ್ಲಿ ನಾನು ರಕ್ಷಣೆ ಮಾಡಿದೆ? ಪ್ರಾಣ ಉಳಿಸಿದ. ಅದಕ್ಕಾಗಿ ನಿನ್ನ ಪ್ರಾಣ ಉಳಿಸುವುದಕ್ಕಾಗಿ ಮನೆಗೆ ಕರ್ಕೊಂಡು ಬಂದಿದ್ದೇನೆ. ಇಂದು ನೋಡುವಾಗ ಯಾರು ಇಲ್ಲದ ನಾನು ನೋಡ್ಲಿ ಅಂತ ಭಾವಿಸಿಕೊಂಡಿದ್ದೇನೆ. ನೀನು ಏನು ಮಾಡ್ತಾ ಇದ್ಯಾ? ದೂರದಿಂದ ನಾನು ನೋಡ್ತಾ ಇದ್ದೇನೆ. ನಿನ್ನ ಹೊಟ್ಟೆಗೆ ತರುವುದಕ್ಕಾಗಿ ಹೋದವ ನಾನು. ಇಂದು ನೋಡ್ತಾ ಇದ್ದೇನೆ, ನನ್ನ ಮಗನ ಮೇಲೆ ಕೈ ಮಾಡುತ್ತಿದ್ದೆಯಲ್ಲ ನಿನ್ನ ಮಗನೇ. ಏನು ಮಾಡ್ತೀನಿ? ಯಾಕೆ ಮಾಡಿದ್ದಿ? ಎನೆರು ಚನು ಬಲು ವಿನಯ
ಸಾಯಿರಣ್ಣ ಸಾಯಿರಿ ಅಂತ ಹೇಳು. ಬೇಡಪ್ಪಯ್ಯ. ಬೇಡ ನಿಮ್ಮ ಮಕ್ಕಳ ಅಂತ ಹೇಳು. ನಾನು ಇಲ್ಲಿ ಇರುದು ಬೇಡ, ಸ್ವಲ್ಪ ತಿರುಗಾಟಕ್ಕೆ ಬಾ ಅಂತ ನನ್ನನ್ನು ಕರೆದುಕೊಂಡು ಹೋದಳು. ನಿನ್ನನ್ನು ಕರ್ಕೊಂಡು ಹೋದಲ್ಲ ನೀನು ಕರ್ಕೊಂಡು ಹೋದಲ್ಲ? ಅವಳು ಮಾವ, ಅವಳೇ ಉಂಡವಣ್ಣ ಅಂತ ಹೇಳು. ಆಗ ಸುತ್ತು ಬರುವಾಗ ಒಂದು ಮುಳ್ಳಿನ ಪೊದರು ಸಿಕ್ಕಿತ್ತು. ಪೊಂಗಯ ದೊಡ್ಡ ಮುಳ್ಳೊಂದು ಅವಳ ಕಾಲಿಗೆ ಸಿಕ್ಕಿತ್ತು. ಎಲ್ಲಿಗೆ ಹತ್ತಿರ ಹೋಗುದು? ಮುಳ್ಳು ತೆಗಿಯಾ? ಒಮ್ಮೆ ಮುಳ್ಳು ತೆಗಿಯ ಅಂತ ತೆಗಿಬೇಕಿತ್ತು. ಮುಳ್ಳು ತೆಗೆದ ಕ್ಷಣ ಅಷ್ಟು ಹೊತ್ತಿಗೆ ಏನ್ ಮಾಡಿದ್ದಾರೆ? ಪೊಂಗಯ ಅಲ್ಲ, ಅವಳನ್ನು ಅಪ್ಪಿಕೊಂಡ್ರು. ಅಷ್ಟೊತ್ತಿಗೆ ಬಂದ್ರಿ, ನನ್ನಲ್ಲಿ ತಪ್ಪಿಲ್ಲ. ಚಕ್ಕಂದವನ್ನು ಆಡಿ ಆಮೇಲೆ ನನ್ನ ಮಗನ ಮೇಲೆ ಕೈ ಮಾಡಿದ್ಯಲ್ಲ, ಗುಂಡ ಮೊಣೆಗೆ ಕಲ್ಲಾಕಿದೆಯಾ ಹೇಳ್ತಾ ಇದ್ದೇವ. ನಿನ್ನ ಬೆನ್ನಿನ ಸಿಕ್ಕ ತೆಗುವಾಗ ಯಾರಿದ್ದಾರೆ? ಮುಚ್ಚು ಮರಿ ಕೈಯೆಲ್ಲ ಅಪ್ಪಯ್ಯ ಇದೇನು ತಣ್ಣಗೆ ತಣ್ಣಗಾಗಿದೆ ಕೈಯೆಲ್ಲ. ಹಾಗಲ್ಲ ಅಪ್ಪಯ್ಯ, ನಾ ಹೇಳುದನ್ನ ಕೇಳಿ. ಇನ್ನು ಮುಚ್ಚುಮರೆ ಯಾಕೆ ಮಾಡುದು ಅಪ್ಪಯ್ಯ? ಎಲ್ಲಿಯಾದ್ರೂ ನೀರಿನಲ್ಲಿ ಮುಳುಗಿ ಬಂದಿದ್ಯಾ? ಕಡೆ ನಡುತ್ತಾ ಇದೆಯಲ್ಲ? ಹಾಗಲ್ಲ ಅಪ್ಪಯ್ಯ, ಮಾವಲ ಹಾಗಲ್ಲ ಹೇಳಿ. ನಿಮ್ಮ ಬಲ ನೋಡಿ ಅವನಿಗೆ ಹೆದರಿಕೆ ಆಗಿದೆ. ನೀವು ಏನು ನೀನು ಯಾಕೆ ಬಂದಿದ್ದೆ ನನಗೆ ಏನಾಯ್ತು? ಅಪ್ಪಯ್ಯ ಅವನ ರೂಪ ನೋಡಿ ಓತು ದೇವರೇ, ಅವನ ರೂಪವನ್ನು ನಿನ್ನ ನೋಡಿ ಸೋತಿದ್ಯಾ? ಆ ಎಟ್ಟಣ ಈಗ ಏನ್ ಮಾಡ್ಲಿಕ್ಕೆ ತೀರ್ಮಾನ ಮಾಡಿದ್ವಿ? ನಾನು ಅವನಿಗೆ ಮದುವೆ ಆಗ್ಬೇಕಪ್ಪಯ್ಯ, ನನ್ನನ್ನು ಕೊಡು ಅವನಿಗೆ. ಓಹೋ, ನಾನಿಲ್ಲದ ಸಮಯದಲ್ಲಿ ಎಲ್ಲ ಇಷ್ಟೊಂದಾಗಿದೆ ನಿಮ್ಮೊಳಗೆ. ಮದುವೆ ಮಾಡಿ ಕೊಡ್ಬೇಕು. ಒಂದೇನೋ ಕೊಡದಿದ್ದ ಏನ್ ಮಾಡ್ತೀನಿ? ಅಪ್ಪಯ್ಯ ಇನ್ನು ಯಾಕೆ ಕೊರಗಪ್ಪವು? ಅವನಿಗೆ ಕೊಡುವ ನಾವು. ಕೊರಗಪ್ಪ ಕೊರಗುದು ಬೇಡ ನಾವು. ಕೊರಗಪ್ಪನಿಗೆ ಕೊಡ್ಬೇಕಾ?
ಮದುವೆ ಮಾಡಿ ಕೊಡ್ಲೇಬೇಕಾ? ನಾನು ಮದುವೆ ಆಗ್ತೀನಿ. ಇಲ್ವಾ? ನೀವು ಹಾಗೆ ನೋಡ್ಬೇಡಿ. ನನಗೆ ಒಬ್ಬಳೆ ಮಗಳು. ಕೆಳಗೆ ಇಟ್ಟರೆ ಇರುವ ಕೊಂಡು ಹೋಗ್ತದೆ, ಮೇಲೆ ಇಟ್ಟರೆ ಕಾಗೆ ಕೊಂಡು ಹೋಗ್ತದೆ. ಅಷ್ಟು ಪ್ರೀತಿಯಿಂದ ನಾನು ಸಾಕಿದ್ದೇನೆ. ಹಾಗೆ ತುಂಬ ಉಂಟಪ್ಪಯ್ಯ. ಕಾಗೆ ಉಂಟು, ಆ ಕಾಗೆ ಹೋಯ್ತು ಬಿಡು. ನಿನ್ನ ಸರಿ ಕಮ್ಮಿ ಮ್ಯಾಪ ಸುಮ್ಮನೆ ಇಷ್ಟು ಮುಗ್ಧ ಅಲ್ಲಪ್ಪಯ್ಯ. ಮತ್ತೆ ಈಗ ನೀನು ಮದುವೆ ಆಗುದಂತ ತೀರ್ಮಾನ ಮಾಡಿದ್ಯಾ? ನೀನು ಕೇಳಿದ್ಯಾ ನನ್ನ ಮದುವೆ ಆಗ್ತೇನಂತ? ನಾ ಕೇಳಲಿಲ್ಲ ಅಪ್ಪಯ್ಯ. ಮತ್ತೆ ಕೇಳದೆ ಹೇಗೆ ನೀನು ಮದುವೆ ಆಗ್ತೇನೆ ಅಂತ ಹೇಳ್ತಾ ಇದ್ದೀನಿ? ಕೇಳಿ ಅವ ಆಗುದಿಲ್ಲ ಅಂತ ಹೇಳಿದ್ರೆ ಏನು ಮಾಡ್ತೀನಿ? ಇಲ್ಲ, ನೀವು ಒಪ್ಪಿಸ್ಬೇಕಪ್ಪಯ್ಯ. ಮಗಳೇ, ನಿನಗೆ ಬೇಡ, ಅವಳು ಬರೇ ಹೆಡ್ಡ ಏನು ಗೊತ್ತಿಲ್ಲ. ಮತ್ತೆ ಯಾರಿದ್ದಾರೆ? ಹ? ನೋಡು, ಅವಳು ಕೊರಗನಾಗಿ ಕಾಣ್ತಾ ಇದ್ದಾಳೆ. ಹಾಗಾದ್ರೆ ಬೇಡ. ಯಾಕಂದ್ರೆ ಕೆಲವರಲ್ಲಿ ಎಷ್ಟೆಷ್ಟು ಮಂದಿ ಎಷ್ಟೆಷ್ಟು ನೋಡಿ ಯುವಕರು ಇದ್ದಾರೆ, ಎಷ್ಟು ಚಂದದ ಹುಡುಗರಿದ್ದಾರೆ. ಅಪ್ಪಯ್ಯ, ಯುವಕರಿದ್ದಾರೆ ಹೌದಪ್ಪಯ್ಯ. ಅವರಿಗೆ ಸ್ವಲ್ಪ ನಿಮ್ಮ ಒಟ್ಟಿಗೆ ಕೂತು ಅವರೆಲ್ಲ ಹಾಳಾಗಿ ಹೋಗಿದ್ದಾರೆ. ನನ್ನ ಒಟ್ಟಿಗೆ ಕೂತು ಹಾಳಾಗಿದ್ದಾರೆ. ಹಾಗಲ್ಲ ಅಪ್ಪಯ್ಯ, ನೀವು ಅವರಿಗೆ ಅಭ್ಯಾಸ ಮಾಡಿಟ್ಟಿದ್ದೀರ, ಅದು ಹಾಕಿಕೊಂಡ್ರೆ ಮತ್ತೆ ಹೇಳುವುದೇ ಇಲ್ಲ. ಎಲ್ಲ ಹುಡುಕರೇ ಇರುವುದು. ಹೌದು, ಏನು ಮಾಡುದು? ಬೇಡ ಅವರೆಲ್ಲ. ಹಾಗಾದ್ರೆ ಇವನೇ ಆಗ್ಬೇಕಾ? ಅವನೇ ಬೇಕು. ನೀನು ಕೇಳಲಿಲ್ಲ, ನಾನು ಕೇಳ್ಬೇಕಾ? ಹೌದಪ್ಪಯ್ಯ. ನಿಲ್ಲು, ಓ ಅಲ್ಲಿ ನಿಲ್ಲು, ಆಚೆ ತಿರುಗು, ನಾನು ಎಲ್ಲ ವ್ಯವಸ್ಥೆ ಮಾಡ್ತೇನೆ. ಅಪ್ಪಯ್ಯ, ಇದೇ ಹೂವಾದಿತ್ತು. ಹೊಡಿಬೇಡ, ಹೊಡಿಬೇಡ. ಮದುವೆ ಆಗ್ತ್ಯಾ? ಮದುವೆ ಎಂತದು? ಮದುವೆ ಎಂತದು? ಊಟವ? ಊಟ ಮದುವೆ ಅಂದ್ರೆ ಏನು ಗೊತ್ತಿಲ್ವಾ? ಇಲ್ಲ. ಗಂಡಿಗೆ ಹೆಣ್ಣಿಗೆ ಮದುವೆ, ಮದುವೆ ಅದಕ್ಕೆ ಮದುವೆ ಅಂತ ಹೇಳು. ಗಂಡಿಗೆ ಹೆಣ್ಣಿಗೆ. ಹ. ಇಲ್ಲಿ ಗಂಡು ಯಾರು ಹೆಣ್ಣು ಯಾರು? ಗಂಡು ನೀನು, ಹೆಣ್ಣು ಅವಳು. ಸೈರನು. ಸೈರಣಿ. ಮದುವೆ ಆಗ್ತ್ಯಾ? ಒಂದು ವೇಳೆ ಮದುವೆ ಆದರೆ ಎಲ್ಲರೂ ಕೊಡ್ತೀವಿ. ಬೇಕಾದಷ್ಟು ಊಟ. ಊಟ ಉಂಟಾ? ಊಟ ಕೊಡ್ತೀರಾ? ಆಗ ನಿಮ್ಮನ್ನು ಮದುವೆ ಆಗ್ತೀರಾ? ನನ್ನ ಮದುವೆ ಆಗ್ತೀಯ? ಊಟಕ್ಕೆ ಬೇಕಾದ್ರೆ ಏನ್ ಬೇಕಾದ್ರೆ ಮಾಡ್ತೀವಿ. ಊಟ ಪಾಯಸ ಉಂಟಾ? ಲಡ್ಡು. ಅವರನ್ನು ಮದುವೆ ಆಗ್ತೀಯ? ಅವ್ರು ಬೇಡ, ಅವ್ರು ಅವಾಗಿಂದ ತಿರುಗ್ತಾ ಇದ್ದಾರೆ. ಅಪ್ಪಯ್ಯ, ಅವ್ರು ಎಷ್ಟು ಉಪದ್ರ. ಹಿಂದೆಯಿಂದ ಬಂದು ನಿಂತ್ಕೊಳ್ಳೋದಪ್ಪಯ್ಯ. ಯಾವ್ದು ಸ್ವಲ್ಪ ತಡೆದು ಬಡಿಸುವಂತ ಕೇಳಬೇಕು. ಊಟ ಊಟವೇ ಅವ್ರಿಗೆ. ಹಾ. ನಿಮ್ಮ ಒಟ್ಟಿಗೆ ಇರೋದು. ಈಗ ಊಟ ಒಂದು ಭರ್ಜರಿ ಊಟ ಕೊಡುವವರಿಗೆ ನಿನ್ನ ಮದುವೆ. ಒಂದಿಬ್ರು ಕಾಯ್ತಾ ಹಾ, ಇದ್ದಾರೆ. ಇದು ಮದುವೆ ಆದ್ರೆ ಮದುವೆ ಆದ್ರೆ ಗಂಡಿಗೆ ಹೆಣ್ಣಿಗೆ ಮದುವೆ ಮದುವೆ ಆದ್ರೆ ಆದ್ರೆ ಆಗಿ ಸಂಸಾರ ಮಾಡ್ಬೇಕು. ಸಂಸಾರ. ಆಮೇಲೆ ಈಗ ಮದುವೆ ಆಗಿ ನಾನು ಏನ್ ಮಾಡ್ಬೇಕು? ಅದೆಲ್ಲ ಅವಳು ಕೊಡ್ತಾರೆ. ಮದುವೆ ಆದ್ರೆ ನಿಲ್ಲ ನಿಲ್ಲು, ಹತ್ತಿರ ಅಲ್ಲ, ಕೇಳ್ತೇನೆ. ನಿಲ್ಲು. ಈಗ ಕೇಳುದಂತ ಮದುವೆ ಆದ ನಂತರ ಕೇಳು. ಮತ್ತೆ ಕೇಳ್ತೇನೆ. ಮದುವೆ ಆದ್ರೆ ಬೇಕಾದಷ್ಟು ಊಟ, ಬೇಕಾದಷ್ಟು ಭಕ್ಷ್ಯ ಭಕ್ಷ್ಯ ಹಾ? ಮತ್ತೆಂತದು ಉಂಟು? ಅದೆಲ್ಲ ಉಂಟು. ಎಂತದು? ಯಾವುದು? ಆಚಾರ ಎಲ್ಲ ಬಿಡಿಸ್ಬಿಡ್ತೇನೆ ಈಗ. ಮಾವು ಮಾವಲ್ಲ, ಮದುವೆ ಆದ ನಂತರ ನಿನ್ನ ಹೆಂಡತಿ ಅವಳು. ಹೆಂಡತಿ. ನೀನು ಗಂಡ. ನಾನು ಗಂಡ. ನೀನು ಗಂಡ, ನಾನು ಗಂಡ. ಅವಳ ಹೆಂಡತಿ, ಅವಳು ಹೆಂಡತಿ. ನಾನು ಮಾವ. ನೀವು ಮಾವು. ಮಾವು ಮಾವ ಆಯ್ತು ಗಂಡ. ಗೊತ್ತಾಗಲ್ಲ. ಇನ್ನು ನೀನು ದುಡಿಲಿಕ್ಕಿಲ್ಲ, ಅವನು ದುಡಿಲಿಕ್ಕಿಲ್ಲ. ಅವಳಿಲ್ಲ, ದುಡಿಯುವುದು ನಾನು. ನೀವು. ಹಾ. ಆಮೇಲೆ ದುಡಿದು ತಂದು ಹಾಕ್ತೇನೆ. ತಿನ್ನುವುದು. ನೀನು ತಿನ್ನುವುದು ಮಾತ್ರ. ತಿನ್ನುವುದು. ಬೇಯಿಸುವುದು. ಡುಮ್ಮು ಡುಮ್ಮು ಬ್ಯಾ ಬ್ಯಾ ತಿನ್ನುವುದು ಡುಮ್. ಟುಕ್ ಟುಕ್ ಟುಕ್. ಹಾಗೆ ಹೋಗ್ತಾರೆ. ಬೇಗ ಮುಗಿಸಿ ಅಪ್ಪ. ಈಗ ಮುಗಿಸುವುದೇ ಮಗಳೇ. ಮದುವೆ ಇಲ್ಲ, ಮದುವೆ ಇಲ್ಲ. ಯಾಕೆಂದ್ರೆ ಮದುವೆ ಆದ ನಂತರ ಸರಿ ಆಗ್ತಾರ ನೋಡು. ಅದಕ್ಕೆಲ್ಲ ನೀನೇ, ನಾನಲ್ಲ. ಕೈ ಕೊಡು. ಮದುವೆ ಇಲ್ಲಪ್ಪಯ್ಯ. ಕೈ ಕೊಡು. ಇಲ್ಲಿಗೆ ಅರ್ಧ ಮದುವೆ ಆಗಿ ನಾನು ಯಾಕೆ ನಾನು ಕೊಡ್ಲಿಕ್ಕಿಲ್ಲ. ನೋಡು, ಮಾರಿಯಮ್ಮನ ಗುಡಿ ಉಂಟಲ್ಲ, ಮಾರಿಯಮ್ಮ. ಮಾರಿಯಮ್ಮನ ಗುಡಿಯಲ್ಲಿ ನಿನಗೆ ಮದುವೆ.
ಆಮೇಲೆ ತಲೆಗಡಿದಕ್ಕ ಮಾರಿಯಮ್ಮನ ಮಾರಿಯಮ್ಮನ ಇದರಲ್ಲಿ ನಿನಗೆ ಮದುವೆ ನಮ್ಮ ಕುಲದೇವಿ. ಕುಲದೇವಿ ನೋಡು, ಊಟಕ್ಕೆ ಯಾರೆಲ್ಲ ಅವರೆಲ್ಲ ಬರ್ತಾರ ಅಂತ ಕೇಳು. ಆಮೇಲೆ ನಾವು ಅಲ್ಲಿ ಎಲ್ಲ ಮದುವೆ ಆದ ನಂತರ ಊಟ ಬನ್ನಿ 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 ಹೋಗು. ಮದುವೆ ಅಂತ ಎಷ್ಟೋ ಸಮಯ ಕಳೀತು, ಹಾ. ಮಕ್ಕಳು ಆಗಿ ಆಯ್ತು. ಇದು ನನ್ನ ಅಪ್ಪ ಸತ್ತು ಹೋದ್ರು. ಈಗ ಮತ್ತೆ ತಂದು ಹಾಕುವುದಕ್ಕೆ ಯಾರಿದ್ದಾರೆ? ಈಗ ಅಡಿಗೆ ಮಾಡೋದು ಬೇಡ ನಾವು? ಹಾ, ನಮ್ಮಲ್ಲಿ ಒಬ್ಬರು ಇದ್ದಾರಲ್ಲ. ಯಾ ಗಂಡ, ಓ ಗಂಡ, ಗಂಡ, ಕೊಡ್ಲಿಕ್ಕೆ ಏನು ಇಲ್ಲ ಈಗ. ಅಲ್ಲಿ ಅಕ್ಕಿ ಮಾಂಸ ಹಣ್ಣೆ ಅಲ್ಲಿ ಸ್ವಲ್ಪ ಮಾಂಸ ಉಂಟು ಅನ್ಕೊಂಡು ಇಲ್ಲ, ಅದೆಲ್ಲ ಆಗೋದಿಲ್ಲ ಈಗ. ಅಪ್ಪ ಸತ್ತು ಹೋದ್ರು, ನೀನೀಗ ದುಡ್ದು ತಂದು ಹಾಕ್ಬೇಕು ನನಗೆ. ಅಪ್ಪ ಹೋದ್ರ ಅಪ್ಪ ಹೋದ್ರು, ನೀನು ಹೋಗ್ಲಿಲ್ಲ ನೀನಿದೆಯಲ್ಲ, ನನಗೆ ದುಡ್ಡಿದ ಅಭ್ಯಾಸ ಇಲ್ಲ. ಈಗ ನೀನು ದುಡಿಲೇಬೇಕು ಇವತ್ತು. ನನಗೆ ಹಸಿವಾಗ್ತದೆ. ಆಮೇಲೆ ನೀನು ದುಡ್ದು ತಂದ್ರೆ ಮಾತ್ರ ನಾನು ಕೊಡುವುದು ನಿಮಗೆ. ಹೋಗ್ತೀಯಾ? ಹೋಗ್ತೇನೆ ಹೋಗ್ತೇನೆ. ಹೋಗ್ಬೇಕಾದ್ರೆ ಹಾಗೆ ಹೋಗುದಲ್ಲ. ಮತ್ತೆ ಈಗ ಹೋಗು. ಅಲ್ಲ, ಕೆಲವೊಂದು ಇದು ನನ್ನ ಅಪ್ಪನ ಬಿಲ್ಲು. ಅಪ್ಪನ ಬಿಲ್ಲು. ಹಾ. ಅಪ್ಪನ ಬಿಲ್ಲು ನಿನಗೆ ಯಾಕೆ ಕೊಡ್ತಾರೆ? ಮಗಳಿಗೆ ಕೊಟ್ಟೋದು. ಪರವಾಗಿಲ್ಲ. ಇದನ್ನ ಹಿಡ್ಕೊಂಡು ಹಾ. ನೀನು ಬೇಟೆಗೆ ಹೋಗ್ಬೇಕೀಗ. ಬೇಟೆಗೆ ಹೋಗಿ ಬದಿಯಲ್ಲಿ ಕುತ್ಕೊಳ್ಬೇಕು. ಇದನ್ನ ಹೇಗೆ ಹಿಡ್ಕೊಳ್ಬೇಕು, ಹೀಗೆ ಇಡಬೇಕು, ಹೀಗೆ ಗುರಿ ಇಡಬೇಕು. ಅದಕ್ಕೆ ಕಣ್ಣು ತಿರುಗಿಸಿ ಆ ಕಣ್ಣು ಮುಚ್ಚಿದ್ರೆ ಅದು ಗುರಿ ಇಡು. ಕೆಲವು ಕಣ್ಣು ತಿರುಗಿಸಿ ಹೀಗೆ ಇಟ್ಟು ಪ್ರಾಣಿ ಬಂದ್ರೆ ಅದರ ಮೇಲೆ ಹೀಗೆ ಉಪಯೋಗ ಮಾಡಿ. ಹೌದಾ? ಹಾ. ಕೊಳ್ತೇನೆ ನೀನು. ತೋರಿಸಿದ್ದಲ್ಲ ಹಾಗಲ್ಲ, ಅದು ಬೇಡ, ಅದು ಬೇಡ, ಅದು ಬೇಡ. ಇದು ನನ್ನ ಅಪ್ಪನ ಪೋಸು. ಅಪ್ಪನ ಕೋಲು. ಹೌದು, ಇಷ್ಟು ಉದ್ದದ ಕೋಲು. ಹಾ, ಇದನ್ನ ಹಿಡ್ಕೊಂಡು ಹೋಗ್ಬೇಕು. ದಾರಿಯಲ್ಲಿ ಯಾರು ಬರ್ತಾರೆ ಅವರ ತಲೆಗೆ ಹೇಗೆ ಹೊಡಿಬೇಕು ಇದನ್ನೆಲ್ಲ ತೋರಿಸ್ಕೊಂಡು ಬರ್ಬೇಕು. ಹೌದಾ? ಹಾ. ನೋಡ್ತೇನೆ ಹೇಗಂತ. ಅಲ್ಲಿ ಇರುವವರಿಗೆ ಅಭ್ಯಾಸ ಮಾಡಿಕೊಂಡು ಬೇಗ ಹೋಗಿ ಬೇಗ ಮಾಡಿ, ಬೇಗ ಬನ್ನಿ. ದೊಡ್ಡದಲ್ಲ ಗಟ್ಟು ಹೊತ್ತುಕೊಂಡು ಹೋಗ್ತಾ ಇದ್ದೀರಲ್ಲ, ಒಳ್ಳೆಯ ಮಾತಿನಲ್ಲಿ ಆ ಗಟ್ಟ ಒಪ್ಪಿಸಿದ್ರೆ ಆಯ್ತು. ಇದು ಕೊಡ್ಲಿಕ್ಕೆಲ್ಲ ಕೊಡುವುದಿಲ್ಲ, ಕೊಡುವುದಿಲ್ಲ, ಕೊಡುವುದಿಲ್ಲ.
ಕೊಡಿ ಅಂತ ನೀನೇನು ಕೇಳುತ್ತಿದ್ಯಲ್ವ, ಹ. ನಾವು ಯಾರಂತ ನಿಮಗೆ ನೀವು ಗೊತ್ತಾಗ ಯಾರು? ಸಪ್ತ ಋಷಿಗಳು ನಾವು. ಓ ಸತ್ತ ಋಷಿಗಳು. ಹಾಗೆಲ್ಲ ಸತ್ತ ಸಪ್ತ ಋಷಿಗಳು ನಾವು. ತಪ್ಪ ಋಷಿಗಳು. ಹೌದು, ಯಾಗ ಯಜ್ಞಾದಿಗಳನ್ನು ಮಾಡುವವರು ನಾವು. ಧರ್ಮವನ್ನು ಎತ್ತಿ ಅಧರ್ಮವನ್ನು ಮೆಟ್ಟಿ ನಡೆಯುವವರು ನಾವು. ಆದ್ದರಿಂದ ನಾನು ಹೇಳುತ್ತಿದ್ದೇನೆ, ನಿನಗೆ ಕೊಡ್ಲಿಕ್ಕೆ ನಮ್ಮಲ್ಲಿ ಏನು ಇಲ್ಲ, ನಮ್ಮನ್ನು ತಡೆದು ಏನು ಪ್ರಯೋಜನ ಇಲ್ಲ ನಿನಗೆ. ಉಂಟಲ್ಲ ಇದೆಂತದು, ಓ ಅದೆಂತದು, ಇದೆಂತದು, ಓ ಇದೆಂತದು, ಅದನ್ನು ಕೊಟ್ಟು ಹೋಗಿ. ಅದೆಂತದು? ಎಂತದಂತ ಒಮ್ಮೆ ಹೇಳು. ಯಾವುದಿದು ನಮ್ಮಲ್ಲಿ ಇರುವುದು ಇದೆಂತದು, ಇದು ಇದೆಲ್ಲ ಆಯ್ತಲ್ಲ, ತಗೊಳ್ಳಿ ಹೋಗಿ. 7 ಮಂದಿಗಳಲ್ಲಿ ದಂಡ ದಂಡ. ಕೈಯಲ್ಲಿ. ಇದು ದಂಡ. ಇದು ದಂಡ. ಮತ್ತೆ ಕೈಯಲ್ಲಿ ಮತ್ತೆ ಇದು ರುದ್ರಾಕ್ಷಿ ಮಾಲೆ. ಅವನ ಕೈಯಲ್ಲಿ ಮತ್ತೆ ಕಮಂಡಲ. ಹೌದು. ಮಂಡಲ. ಹೌದು. ಅದನ್ನು ಬಿಟ್ಟು ಹೋಗಿ. ಇದು ಇದನ್ನು ತಲೆಗೆ ಬಡಿತೇನೆ, ಕೊಡ್ತೇನೆ. ಇದನ್ನು ಕೊಡ್ಬೇಕು. ಎಲೆ ಸೋದರನೆ ನಿನ್ನ ಗಣಿತ ದ್ರವ್ಯದಿ ಹಾಲು ಬರಲಿಂದಿರಲು ಗಣಿತ ಪಾಪದ ಬಾರು ಬೇಕೆಂಬರೇನವರು ತಿಳಿದು ಮೇಲೆ ಬೆಳಗಿಲ್ಲ. ನೀನು ನಮಗೆ ತಮ್ಮನೇ ಸರಿ. ತಮ್ಮನೇ ತಮ್ಮನೇ ತಮ್ಮನಿಗೆ ಸರಿಯ ಕೊಡಿ ಕೊಡಿ ಕೊಡಿ, ಅದೆಲ್ಲ ಬೇಡ. ಕೊಡಿ 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 ಅಂತ ಹೇಳ್ತಾಯಿತ್ತು. ಅವಸರ ಮಾಡು. ಅವಸರ ಮಾಡು. ಅವಸರ ಆಗಿದೆ, ಗೊತ್ತಾಗಿ. ನಾವು ತಪಸ್ಸನ್ನು ಕಾಯ್ತಾಳೆ. ಯಾರು? ನನ್ನ ಹೆಂಡತಿ. ಓ ಯಾಕೆ ಯಾಕೆ ನಾ ಕೊಂಡು ಹೋಗ್ತೇನೆ, ಇದು ಮೂಟೆ ಎಲ್ಲ. ಓ ಹಾ, ಅದಕ್ಕೆ ಕಾಯುವುದು. ಅಯ್ಯ, ನನ್ನ ಹೆಂಡತಿನ ಮಕ್ಕಳಿದ್ದಾರೆ. ಹಾ, ಕೆಲಸಗಳಲ್ಲಿ 2 ವಿಧದ ಕೆಲಸ ಉಂಟು. ಒಂದು ಧರ್ಮದ ಕೆಲಸ, ಮತ್ತೊಂದು ಅಧರ್ಮದ ಕೆಲಸ. ಧರ್ಮ ಅಧರ್ಮ ಪಾಪ ನನಗೆ ಅದೆಲ್ಲ ಗೊತ್ತಿಲ್ಲ. ಕೊಡಿ. ಧರ್ಮದ ಕೆಲಸ ಏನು? ಯಾರು ಕಷ್ಟದಲ್ಲಿದ್ದಾರೆ ಅವರನ್ನು ಉದ್ಧರಿಸುವುದು, ಗೋವುಗಳನ್ನು ರಕ್ಷಣೆ ಮಾಡುವುದು, ಸ್ತ್ರೀಯರನ್ನು ರಕ್ಷಣೆ ಮಾಡುವುದು, ಯಾಗ ಯಜ್ಞಾದಿಗಳನ್ನು ಮಾಡುವುದು. ಆಮೇಲೆ ಅಧರ್ಮದ ಕೆಲಸ ಏನು? ದಾರಿಯಲ್ಲಿ ನಮ್ಮಷ್ಟಕ್ಕೆ ಹೋಗುತ್ತಿದ್ದೇವೆ, ನಮ್ಮ ತಲೆಗೆ ಬಡಿದು ಅಲ್ಲ ಸಿಕ್ಕಿದವರ ತಲೆಗೆ ಬಡಿದು ಅವರಲ್ಲಿದ್ದಂತ ಏನು ಸಂಪತ್ತಿದೆಯಾ ಅದನ್ನು ದೋಚುವುದೇ ಇದು ಅಧರ್ಮದ ಕೆಲಸ. ಈ ರೀತಿ ಮಾಡಿದ್ರೆ ನಿನಗೆ ಪಾಪ ಬರುವುದಿಲ್ವಾ? ಪಾಪ ಪಾಪ ಅಂದ್ರೆ ಎಂತದು? ಆದ್ದರಿಂದ ಇಲ್ಲಿಗೆ ಆಗ್ತದೆ ಪಾಪ. ಯಾವಲಕ್ಕೆ ಆಗ್ತದೆ ಅದು ಮತ್ತೆ ನೋಡ್ಬೇಕಷ್ಟೇ. ಆದ್ದರಿಂದಲೇ ನಿನ್ನಲ್ಲಿ ಒಂದು ಪ್ರಶ್ನೆ ನಾನು ಕೇಳ್ತೇನೆ. ಪ್ರಶ್ನೆ? ಹೌದು. ಎಂತದು? ನೀನು ಮಾಡಿದಂತ ಈ ಪಾಪದ ಕೆಲಸದಲ್ಲಿ ನಿನ್ನ ಹೆಂಡತಿ ಮಕ್ಕಳಿಗೆ ಪಾಡು ಅಂತ ಹೇಳು. ಅದು ನನಗೆ ಗೊತ್ತಿಲ್ಲ. ಗೊತ್ತಿಲ್ಲಲ್ಲ? ಗೊತ್ತಿಲ್ಲ. ಈಗಲೇ ಹೋಗಿ ಅವರಲ್ಲಿ ಕೇಳಿ ಬರು. ಆಮೇಲೆ ನಿನಗೆ ಏನು ಬೇಕು ಅದನ್ನು ನಾವು ಕೊಡ್ತೇವೆ. ಓಹೋ, ಬೆಣ್ಣದ ಕೂದಲು ಎದ್ದು ನಯವಾಗಿ ಮಾತಾಡಿ ನಾನು ಪ್ರಶ್ನೆ ಕೇಳುವಾಗ ನೀವು ಇಲ್ಲಿ ಜಾರುವುದಕ್ಕೆ ಅದೇ ಹೇಳುವುದು. ನೀವು ಬಿಟ್ಟು ಹೋಗುವುದಿಲ್ಲ. ಇಲ್ಲಿಗೆ ಹೋಗುದಿಲ್ಲ. ಇಲ್ಲೇ ಇರ್ತೀರಾ? ನಾನು ಪ್ರಶ್ನೆಗೆ ಉತ್ತರ ತರ್ತೇನೆ, ತಪ್ಪಿಸಬಾರದು. ಅದಕ್ಕಾಗಿ ನೋಡಿ ಅವಮಾನ ಉಂಟು. ಅದಕ್ಕೆ ನೀವು ಕಟ್ಟಬೇಕಾದ ಅವಶ್ಯಕತೆ ಇಲ್ಲ. ಪಾಪ ಹೇಳಿ ಗಂಟು 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 ಗಟ್ಟಿ ಬೇಕಾ? ಗಂಟು ಬೇಕು. ಗಟ್ಟಿ ಇಲ್ಲಿ ತಿಂದಾಯ್ತಾ? ಆಹಾ, ಮತ್ತೆ ಕೊಡ್ತೇನೆ. ಹೇಳಿ ಹೇಳಿ. ಕೊಡ್ತೇನೆ. ನೋಡಿ ಹೇಳಿದಂತೆ ದಾರಿಯಲ್ಲಿ ಹೋಗುವಾಗ ದರೋಡೆ ಮಾಡಿದೆ, ಹಾ. ತಲೆ ಹಿಡಿದೆ, ಹಾ. ಅವನು ಕೊಂದೆ. ಹಾ. ಮತ್ತೆ ಮುಂದೆ ಹೋಗುವಾಗ ಏನಾಯ್ತು? ಸತ್ತರಿಸಿಗಳು. ಸತ್ತರಿಸಿಗಳು 7 ಮಂದಿ. ಹೌದು ಸಪ್ತಋಷಿಗಳು. ಅವರಿಗೆ ಕೇಳಿದೆ ಹಾ, ಏನಂತೆ? ಒಳ್ಳೆ ಮದ್ದು ಕೊಡಿ ಎಂಬುದಾಗಿ. ಅವರು ಕೊಡ್ಲಿಲ್ಲ. ಮತ್ತೆ? ಅವರು ನಿಧಾನವಾಗಿ ಬೇರೆ ತಮ್ಮ ತಲೆ ಹೊಡೆದು ಬೇಡ, ನಿನ್ನಲ್ಲಿ ಒಂದು ಪ್ರಶ್ನೆ ಕೇಳ್ತೇನೆ, ಆ ಉತ್ತರವನ್ನು ನಿನ್ನ ಹೆಂಡತಿಗೆ ಪಡೆದುಕೊಂಡು ಬಾ ಎಂಬುದಾಗಿ. ಏನ್ ಪ್ರಶ್ನೆ? ಪ್ರಶ್ನೆ ನೋಡು, ಎಷ್ಟೋ ಮಂದಿ ಕೊಲೆ ಮಾಡ್ತಿ, ಇದರಲ್ಲಿ ನಿನ್ನ ಪಾಲಿಗೆ ಪಾಪ ಬರ್ತದೆ. ಆ ಪಾಪದ ಫಲ ನಿನ್ನ ಹೆಂಡತಿಗೆ ಉಂಟೋ ಇಲ್ಲವೋ ಎಂಬುದಾಗಿ ಕೇಳಿಕೊಂಡು ಬಾ ಎಂಬುದಾಗಿ ನನ್ನನ್ನು ಬಯಸಿ. ಅದನ್ನ ಕೇಳುವುದಕ್ಕೆ ಬಂದಿದ್ದು. ನಿನ್ನನ್ನು ಸಾಕಿದ ನಾನಲ್ವಾ? ನಾನು ಮಾಡಿದ ಪಾಪದ ಫಲದಲ್ಲಿ ನಿನಗೆ ಸಾರಿ ಉಂಟಲ್ಲ.
ಪಾಪ ಪುಣ್ಯ ಇಲ್ಲಿ ಬನ್ನಿ ಹೋಗ್ಲಿ. ಅದೆಲ್ಲ ಹಾಗಾಗುವುದಿಲ್ಲ. ನಿಮಗೆ ನಾನು ಹೇಳ್ಬೇಕಾ ಸರಿಯಾಗಿ? ಗಂಡ ಮಾಡಿದಂತಹ ಪುಣ್ಯದಲ್ಲಿ ಹೆಂಡತಿಗೆ ಪಾಲು ಉಂಟು. ಗಂಡನ ಪುಣ್ಯದಲ್ಲಿ ಹೆಂಡತಿಗೆ ಪಾಲು ಇದೆ. ಹೆಂಡತಿಯ ಪುಣ್ಯದಲ್ಲಿ ಗಂಡನಿಗೆ ಪಾಲು ಇಲ್ಲ. ಗಂಡನ ಪಾಪದಲ್ಲಿ ಹೆಂಡತಿಗೆ ಪಾಲು ಇಲ್ಲ. ಹೆಂಡತಿ ಮಾಡಿದ ಪಾಪದಲ್ಲಿ ಗಂಡನಿಗೆ ಸಂಪೂರ್ಣ ಪಾಲು. ಏನು ಹೇಳ್ತಾ ಇದ್ಯಾ? ನಾನ್ ಮಾಡಿದ ಪುಣ್ಯದ ನಿನಗೆ ಪಾಲು ನನಗೆ ಬೇಕು. ನಾನ್ ಮಾಡಿದ ಪಾಪ ನಿನಗೆ ಪಾಲು ಇಲ್ಲಪ್ಪ, ನೀನು ಮಾಡಿದ ಪಾಪದ ನಿನಗೆ ಪಾಲು ಸಂಪೂರ್ಣ ನಿನಗೆ. ನೀನು ಮಾಡಿದ ಪುಣ್ಯದ ನಿನಗೆ ಪಾಲಿಲ್ಲ. ಓಹೋ ಇಷ್ಟವರೆಗೆ ಸಾಕಿದವ ನಾನು. ಈಗ ನಾನು ಪಾಪ ಮಾಡಿದ್ರೆ ಅದು ಪಾಲಿಲ್ಲ. ಹಾಗಾದ್ರೆ ನನ್ನಲ್ಲಿ ಬಿಟ್ಟು ಈ ಕ್ಷಣವೇ ನನ್ನ ಪಿತಾರಿಂದ ಹೊರಟು ಹೋಗು. ಯಾರು ಯಾರು? ನನ್ನ ಮನೆ, ನನ್ನ ಮನೆ ಇದು. ಇದು ನನ್ನ ಮನೆ. ನನ್ನ ಮನೆ ಇದು. ನನ್ನ ಮನೆ. ನನ್ನ ಮನೆ. ನನ್ನ ಮನೆ. ನನ್ನ ಮನೆ. ಅದ್ಯಾವ ನಿನ್ನ ಮನೆ? ನೋಡಿ, ನಾನು ಇದು ನನ್ನ ಮನೆ, ನನ್ನ ಅಪ್ಪವೇ ಕೊಟ್ಟಂತಹ ಮನೆ. ನೀನು ಬಂದದ್ದು ಇಲ್ಲಿಗೆ. ಆ. ನನ್ನ ಮದುವೆಯಾಗಿ ಬಂದ ಮೇಲೆ ಇದು ನಿನ್ನ ಮನೆ ಅಂತ ಯಾರು ಹೇಳುದು ನೀನು? ಎಲ್ಲ ಕರ್ಕೊಂಡು ಬಂದದ್ದು ನಿನ್ನ ಅಪ್ಪ ಅಲ್ವಾ? ನಿನ್ನ ಅಪ್ಪ ಮನೆ ಮಾಡಿದಲ್ವಾ? ನೀನು ಹೋಗುವಾಗ ಹೀಗೆ ಹೋಗುವಾಗ ಅಲ್ಲಿ ನೋಡಿ ಸಾಲು 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 ನಿಂತಿದೆ ಮಕ್ಕಳು. ಆ. ಕಟ್ಟಿಕೊಂಡು ಗಾಡಿ ಅವಳು ಯಾಕೆ ಹೊತ್ತುಕೊಂಡು ಹೋಗ್ಬೇಕು? ಅವಳು ಹೆತ್ತವಳು ನೀನಲ್ವಾ? ಕೆಟ್ಟದಾದ್ರೂ ಹೆರುವ ಹಾಗೆ ಮಾಡಿದ್ದು ನೀನು. ನಿನಗೆ ಇಲ್ಲೇ ಎಲ್ಲರೂ ಹೊತ್ತುಕೊಂಡು ಬಂದಿದ್ದಲ್ಲ. ಹಾಗೆ ನಕ್ಕಿ ಮುಟ್ಟೆ ಇಟ್ಟುಕೊಳ್ಳುವುದಕ್ಕೆ ಹಾಗೆ ಭಾವಿಸಿಕೋ. ಹೊತ್ತುಕೊಂಡು ಹೋಗ್ಲಿಲ್ಲ. ಈಗ ನಾನು ನಡೆಯುವುದಿಲ್ಲ. ಹೋಗಲಿಲ್ಲ ನೀನು. ನೋಡು, ಏನು? ಕೈಬಿಟ್ಟು ಮಾಡ್ಬೇಡ. ನನಗೆ ಮತ್ತೆ ಅವಸರ ಮಾಡಿ ಮಾಡಬೇಡ. ನೋಡು, ಇದು ಬಯಲಲ್ಲಿ ಹಸು ಮತ್ತು ಹೋರಿ ಜೋಡಿ ಆಗ್ತದೆ, ಒಂದೇ ಆಗ್ತದೆ. ಅದರಲ್ಲಿ ಏನಾಗ್ತದೆ? ಏನು? ಕರು ಹುಟ್ಟುತ್ತದೆ. ಆದ್ರೆ ಕರು ಆಮೇಲೆ ಹೋರಿ ಹೊಟ್ಟಿ ಹೋಗ್ತದ, ಹಸುವಿನ ಹೊಟ್ಟಿ ಹೋಗ್ತದೆ ಹೇಳುದು. ಹಸುವಿನ ಹೊಟ್ಟಿಗೆ ಹೋಗುವುದು. ಹಸುವಿನ ಹೊಟ್ಟೆ ಹೋಗುದಲ್ಲ. ಹಾಗಾದ್ರೆ ನಿನ್ನೊಟ್ಟಿಗೆ ಬರ್ಬೇಕಲ್ಲ. ಹಾಗೆಲ್ಲ ಆಗುವುದಿಲ್ಲ. ಹಾಗಾಗುದು. ಈಗ ಗೇಣಿಗೆ ಭೂಮಿಯನ್ನು ತೆಗೆದುಕೊಂಡು ಅದರಲ್ಲಿ ಬಿತ್ತನೆಯನ್ನು ಮಾಡಿ ಫಲವನ್ನು ತೆಗಿತಾನೆ. ಆ ಫಲವನ್ನು ಯಾರು ಇಟ್ಟುಕೊಳ್ತಾನೆ? ಸ್ವಲ್ಪ ಅವನು ಇಟ್ಟುಕೊಂಡು ಮತ್ತೆ ತೆಗೆದುಕೊಂಡು ಅವರಲ್ಲಿ ಕೊಡ್ತಾನೆ. ಹೌದಾ? ಹಾಗೆ ಅದು ನಿನ್ನ ಫಲ, ಅದನ್ನು ನೀನೇ ಇಟ್ಕೊಳ್ಬೇಕು. ಹಸಿವಾದಾಗ ಎಲೆಯಲ್ಲಿ ಒಬ್ಬ ಊಟ ಮಾಡ್ತಾನೆ. ಊಟ ಮಾಡಿದ ಮೇಲೆ ಆ ಎಲೆ ಏನ್ ಮಾಡ್ತಾನೆ? ತಿಪ್ಪೆ ಗುಂಡಿಗೆ ಹಾಕ್ತಾನೆ. ಮತ್ತೆ ಅದರ ಅಗತ್ಯ ಇಲ್ಲ. ಇದು ಎಲೆ ಅಲ್ಲ, ಇದು ಇದು ಎಲೆ. ಇದು ಎಲೆ ಅಲ್ಲ, ಇದು ಬಟ್ಟಲು ತೊಳೆದಿಡಬೇಕು ನೀನು. ನಾ ದೊಡ್ಡ ಬಟ್ಟ ಎಸೆಯುತ್ತೇನೆ ಈಗ. ಹೋಗ್ತೀವಿ. ಇದು ಹೋಗೋದು. ಹೋಗ್ತೀವಿ. ಹೋಗು. ನಾನು ನನ್ನಲ್ಲಿ ಬರ್ತಿರೋದಾ? ಬಂದು ಒಳಗೆ ಕೂತ್ಕೊಂಡು ನನ್ನ ಮನೆ, ನನ್ನ ಮನೆ. ಹೋಗ್ತೀವಿ ನಿನ್ನಿಂದ. ಇನ್ನು ಸುಸರಿ ಎದ್ದಿದ್ದಾರೆ. ಸತಿಯ ಕಣ್ಣುರುಳಿಗೆ ಮನದಲ್ಲಿ ವ್ಯತಿಸುತ್ತದೆ ವ್ಯತಿಸುತ್ತದೆ ನಡೆತನು ಬಂಧಿತ ಬಂಧಿತ ಯತಿವರೇಣ್ಯರ ಪಿಡಿಗುಣ ಸದಿಸುತ್ತರು ಕೈ ಬಿಟ್ಟರೆಲ್ಲರೂ ಸದಿಸುತ್ತರು ಕೈ ಬಿಟ್ಟರೆಲ್ಲರೂ ಜೊತೆಯ ತೋರಿದರೆ ಕ್ಷಿತಿಯುಳ್ಳ ಸದಿಗದರು ಕೈ ಬಿಟ್ಟರೆಲ್ಲರೂ ಜೊತೆಯ ಮನನಿರಳ ತೋರಿದರೆ ಕಿಡಿಯೋಣ ಏಕಾಗಿ 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 ಉರಿ ಉರಿಗರು ಪೂಜೆ ನೀವೇ. ನನ್ನ ಅಕ್ಷರ ಅಪರಾಧವನ್ನು ಮನ್ನಿಸಿ ನನ್ನ ಹಿತವನ್ನೇ ಬೇಯಿಸಿ ಒಂದೇ ಒಂದು ಪ್ರಶ್ನೆ ಕೇಳಿದ್ದು. ನೀನು ಮಾಡಿದ ಪಾಪದ ಫಲದಲ್ಲಿ ಹೆಂಡತಿಗೆ
ಎಂಬುದಾಗಿ ಸರಿಯಪ್ಪ. ಅದು ಏನು ಹೋಗಿ ಕೇಳಿದೆ ನನ್ನ ಮಡದಿಯಲ್ಲಿ. ಉತ್ತರ ಸಿಕ್ಕಿತ? ಎಷ್ಟೋ ಮಂದಿ ವಿಜಯ ಆಗುತ್ತೆ ಅವರ ಗಂಡಂದಿರು ಕೊಂದವ ನಾನು. ಎಷ್ಟೋ ಮಕ್ಕಳಿಗೆ ತಾಯಿ ತಂದೆಯಂತಹ ಆ ಪಾಪ ದೋಷವನ್ನು ಕಟ್ಟಿಕೊಂಡವ ನಾನು. ಇದರಲ್ಲಿ ನಿನಗೆ ಭೀಕರವಾದ ಪಾಪ ಬರ್ತದೆ, ಇದರಲ್ಲಿ ನಿನಗೆ ಪಾಲುಂಟ ಎಂಬುದಾಗಿ ಕೇಳಿದಾಗ ಅವಳು ಹೇಳಿದ ಮಾತು ಒಂದೇ ಒಂದು, ಏನು ಉತ್ತರ? ನೀನು ಮಾಡಿದ ಪಾಪದ ಫಲದಲ್ಲಿ ನನಗೆ ಪಾಲಿಲ್ಲ, ನೀನು ಮಾಡಿದ ಪುಣ್ಯದ ಫಲದಲ್ಲಿ ನನಗೆ ಪಾಲುಂಟು. ನಾನು ಮಾಡಿದ ಪುಣ್ಯದ ಫಲದಲ್ಲಿ ನಿನಗೆ ಪಾಲಿಲ್ಲ, ನಾನು ಮಾಡಿದ ಪಾಪದ ಫಲದಲ್ಲಿ ನಿನಗೆ ಪಾಲುಂಟು ಎಂಬುದಾಗಿ ಯಾರನ್ನು ಇಷ್ಟವರೆಗೆ ನನ್ನ ಬಂಧು ಬಳಗ ನನ್ನ ಸರ್ವಸಾಧಾರಣ ಹೆಂಡತಿ ಮಕ್ಕಳು ಎಂಬುದಾಗಿ ಬಯಸುತ್ತೀರೋ ಅಂತವರೇ ಇಂದು ನನ್ನ ಕೈ ಸತಿ ಸೂತರು ಕೈ ಬಿಟ್ಟರು. ಈ ಪ್ರಪಂಚದಲ್ಲಿರುವಂತಹ ಪಾಪಿ ಯಾರಿಲ್ಲ ತಂದೆ. ಇನ್ನು ಮುಂದೆ ಪಾಪದ ಲೇಪವನ್ನು ಹೋಗಲಾಡಿಸಿ ನನಗೆ ಶ್ರೀರಕ್ಷೆಯಾಗಿ ನನ್ನನ್ನು ಕಾಪಾಡಬೇಕಾದವರು ನೀವೇ. ನನ್ನನ್ನು ಉದ್ಧರಿಸಿ, ಮರುಗಿಸಿ, ಮುನ್ನಡೆಸಿ, ದಾರಿ ತೋರಿಸಿ ರಕ್ಷಿಸಬೇಕು. ಮರುಗವೇಡಿನಿ ತಮ್ಮ ಹರಿಯ ಸರ್ವರ ಪಾಪ ಹರಿಸುವ ಮಂತ್ರಬುದ್ಧಿಗುರು. ಮರುಗವೇಡಿನಿ ತಮ್ಮ ಹರಿಯ ಸರ್ವರ ಪಾಪ ಹರಿಸುವ ಮಂತ್ರಬುದ್ಧಿಗುರು. ಪರಮ ಪಾವನವಾದ ತಾರಕವಿಂದಿರುವ ಪರಮ ಪಾವನವಾದ ತಾರಕವಿಂದಿರುವ ವರಮಂತ್ರವರು ಮೀರಿದ ವರಮಂತ್ರವರು ಮೀರಿದ ಎರಡಕ್ಕರದ ಮಂತ್ರವಿರಸಲು ನಿತ್ಯ ಎರಡಕ್ಕರದ ಮಂತ್ರವಿದ ನಿತ್ಯ ಜಪಿಸಲು ದುರಿತವೆಲ್ಲವೂ ದೂರವದು. ಪರಮೋಚ್ಚ ದಾರಿಗೆ ದಾರಿ ತೋರುವ ಪರಮೋಚ್ಚ ಪದವಿಗೆ ದಾರಿ ತೋರುವ ಮಂತ್ರ ಸ್ಮರಿತು 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 ನೀ ರಾಮಮಂತ್ರ ರಾಮಮಂತ್ರ ಸ್ಮರಿತು ನಮ್ಮ ಎದ್ದೇಳು, ಧೈರ್ಯವನ್ನು ತಾಳು. ನಿಮ್ಮನ್ನು ಮುಟ್ಟು ಯೋಗ್ಯತೆ ಕಣ್ಣೀರು ಸುರಿಸಬೇಡ. ನೀನು ಸತಿಸುತ್ತಲು ಕೈಬಿಟ್ಟಿದ್ದಾರೆ ನನ್ನ ಮಾತ್ರಕ್ಕೆ ನೀನು ಕಣ್ಣೀರು ಸುರಿಸಬೇಡ. ಯಾರಿಲ್ಲ ನನ್ನ ಪಾಲಿಗೆ. ಬಿದ್ದವರನ್ನು ಕೈಕೊಟ್ಟು ಎಬ್ಬಿಸುವವರು ನಾವಿದ್ದೇವೆ. ಚಿಂತೆ ಮಾಡಬೇಡ. ನೀನೇ ಹೇಳುತ್ತಿದ್ದ ಪಾಪದ ಕೊಡದಲ್ಲಿ ನಾನು ಮುಳುಗಿದ್ದೇನೆ ಅನ್ನುವ ಹಾಗೆ ನಿನ್ನ ಶರೀರದಲ್ಲಿ ಅಂಟಿದಂತ ಪಾಪವನ್ನು ಪರಿಹರಿಸುವುದಕ್ಕೆ ದಾರಿಯೊಂದು ನಾವು ತೋರಿಸ್ತೇವೆ. ಪರಮ ಪಾವನವಾದಂತಹ ತಾರಕ ಮಂತ್ರ ಒಂದಿದೆ. ಸೋಮಶೇಖರ ತನ್ನ ಭಾವಿಗೆ ಹೇಳಿದಂತಹ ಮಂತ್ರ ಅದೇ ರಾಮ ಮಂತ್ರ. ಅದನ್ನು ಭಕ್ತಿಯಿಂದ ಉಚ್ಚರಿಸಿದ್ರೆ ಸಾಕು, ಎಂತಹ ಪಾಪ ಕೂಡ ಕ್ಷಣ ಮಾತ್ರದಲ್ಲಿ ಪರಿಹಾರವಾಗ್ತದೆ. ಅಂತಹ ಮಂತ್ರವನ್ನು ನಿನ್ನ ಪಾಲಿಗೆ ನಾವು ಬೋಧಿಸ್ತೇವೆ. ನಿನ್ನ ಪಾಪ ಕ್ಷಣ ಮಾತ್ರದಲ್ಲಿ ಪರಿಹಾರವಾಗ್ತದೆ ಅಪ್ಪ. ಅದಕ್ಕೆ ಬೇಕಾಗಿ ನೋಡಿದ್ದೀಯ, ಶುದ್ಧೋದಕದಲ್ಲಿ ಮಿಂದು ಶರೀರವನ್ನು ಶುದ್ಧಗೊಳಿಸುವ ತದನಂತರ ನಿನಗೆ ನಾವು ಹೋಗಿ ಬಾ. ಹೀಗೆ ನೋಡಿ, ಇಲ್ಲಿ ಕುಳಿತು ಪದ್ಮಾಸನವನ್ನು ಮಾಡಿ ನೋಡು, ರಾಮ ಅನ್ನುವ ಹಾಗೆ ಹೇಳಂತೆ. ಚಿಂತೆ ಮಾಡಬೇಡ.